ಮತ್ತು ಈಗಾಗಲೇ ಕೌಂಟಿಂಗ್ ಎಲ್ಲ ಇತ್ತು, ಹಾಗಾಗಿ ಆಗಲಿಲ್ಲ. ವಿಶೇಷವಾಗಿ ಇವತ್ತು ಭಜನಾ ಸಂಕೀರ್ತನೆಯನ್ನು ನಾವು ಬೆಳಗಿನ ಸಂಜೆ ಆಯೋಜನೆ ಮಾಡಿ ಈಗ ಸಂಜೆ ನಡೆಯತಕ್ಕಂಥ ಭಜನಾ ಸಂಕೀರ್ತನ ಕಾರ್ಯಕ್ರಮದ ದೀಪ ಪ್ರಜ್ವಲನೆಗೆ ಇಲ್ಲಿ ಬಂದಿದ್ದೇವೆ. ವಿಶೇಷವಾಗಿ ಮಂಗಳೂರಿನಿಂದ ಬೇರೆ ಕಡೆಗಳಿಂದ ವಾಣಿಯ ಗಾಣಿಗರ ಮಹಿಳಾ ಭಜನಾ ತಂಡದ ಸದಸ್ಯರು ಇಲ್ಲಿಗೆ ಆಗಮಿಸಿದ್ದೀರಿ. ನಿಮಗೆ ಭಕ್ತಿಪೂರ್ವಕವಾಗಿ ನಿಮ್ಮನ್ನು ಕ್ಷೇತ್ರದ ಪರವಾಗಿ ಸ್ವಾಗತವನ್ನು ಮಾಡಿಕೊಂಡು ಈ ಒಂದು ಕ್ಷೇತ್ರಕ್ಕೆ ನೀವೆಲ್ಲರೂ ಆಗಮಿಸಿದ್ರಿ, ಬಹಳ ಪ್ರೀತಿ ಇಟ್ಟು ಆಗಮಿಸಿದ್ರಿ. ವಸಂತರು ಕರೆದ ತಕ್ಷಣ ಕರೀತೀರಿ. ಕೇವಲ ನಾವು ವಾಣಿಯ ಗಾಣಿಗರ ನಾವು ಇಲ್ಲಿ ಮಾತ್ರ ಅಲ್ಲ, ಬೇರೆ ಮೂಡಿಗೆರೆ ಕ್ಷೇತ್ರ ಆಗಿರ್ಬೋದು, ಈ ವಲಯದ ಬೇರೆ ಕ್ಷೇತ್ರಗಳಲ್ಲಿ ಈ ಒಂದು ಭಜನಾ ಸಂಕೀರ್ತನ ಸೇವೆಯ ರೂಪದಲ್ಲಿ ನೀಡ್ತಾ ಇದ್ರಿ. ನಿಮಗೂ ಕ್ಷೇತ್ರದ ವತಿಯಿಂದ ಭಕ್ತಿಪೂರ್ವಕವಾಗಿ ಮತ್ತೊಮ್ಮೆ ಸ್ವಾಗತವನ್ನು ಬಯಸಿಕೊಂಡು ಈ ದೀಪ ಪ್ರಜ್ವಲನೆ ಮಾಡಲಿಕ್ಕೆ ಬಂದವರು ಶ್ರೀಮತಿ ಲಲಿತಾ ಎಸ್ ರಾವ್. ಈಗಾಗಲೇ ಅವರ ಬಗ್ಗೆ ಹೇಳಬೇಕು ಅಂತಂದರೆ ನಮ್ಮ ಕೊಣಜೆ ಗ್ರಾಮ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷರು. ನಮ್ಮ ದೇವಸ್ಥಾನದಲ್ಲಿ ಬ್ರಹ್ಮಕಲಶೋತ್ಸವ ಆಗಿರ್ಬೋದು, ಬೇರೆ ಕಾರ್ಯಕ್ರಮಗಳಾಗಿರ್ಬೋದು, ಎಲ್ಲ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಭಾಗವಹಿಸುವುದರೊಂದಿಗೆ ನಮಗೆ ತನ್ಮಾನದ ಸಹಕಾರ ನೀಡುವುದರೊಂದಿಗೆ ನಮಗೆ ಸಹಕಾರ ಮಾಡ್ತಾ ಇರುವವರು. ವಿಶೇಷವಾಗಿ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಕೂಡ ಅವರು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದು ಮಾತ್ರವಲ್ಲದೆ ಒಳ್ಳೆಯ ನಾಟಕ ತಂಡ ಕೂಡ ಅವರಿಗೆ ಇತ್ತು. ಹಾಗಾಗಿ ಬಹುಮುಖ ಪ್ರತಿಭೆ ಅಂತ ಹೇಳ್ಬೋದು. ಲಲಿತಾ ಎಸ್ ರಾವ್ ಅವರು ದೀಪ ಪ್ರಜ್ವಲನೆ ಮಾಡಬೇಕು ಅಂತ ವಿನಂತಿ ಮಾಡಿಕೊಂಡಾಗ ಬಹಳ ಪ್ರೀತಿಯಿಂದ ಒಪ್ಪಿಕೊಂಡು ಇಲ್ಲಿಗೆ ಆಗಮಿಸಿದ್ದಾರೆ. ಕ್ಷೇತ್ರದ ಪರವಾಗಿ, ಆಡಳಿತ ಮಂಡಳಿಯ ಪರವಾಗಿ ತುಂಬ ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಅವರಿಗೆ ನಮ್ಮ ಗುರುಸ್ವಾಮಿಯವರು ಸ್ವಾಗತ. ಹಾಗೆ ಭಜನಾ ತಂಡ ಅನಿತಾ ಟೀಚರ್ ತಂಡದ ಪರವಾಗಿ, ಎಲ್ಲರ ಪರವಾಗಿ ಅನಿತಾ ಮೇಡಮ್ ಅವರಿಗೆ ಕೂಡ ಅವರಿಗೆ ಶಾಲು ಹೊರಿಸಿ ಅವರ ಕ್ಷೇತ್ರದ ಪರವಾಗಿ ಸ್ವಾಗತಿಸಬೇಕು ಅಂತೇಳಿ ನಮ್ಮ ಲಲಿತಾ ಎಸ್ ರಾವ್ ಇವತ್ತಿನ ಅತಿಥಿಗಳು ಅವರಲ್ಲಿ ವಿನಂತಿ ಮಾಡ್ತಾ ಇದ್ದಾರೆ. ಎಲ್ಲರ ಪರವಾಗಿ ಹಿರಿಯರು, ನಮ್ಮ ಮಾರ್ಗದರ್ಶಕರು, ಭಜನಾ ತಂಡವನ್ನು ಹಲವಾರು ವರ್ಷಗಳಿಂದ ನಿರ್ವಹಿಸಿಕೊಂಡು ಬಂದಿರುವ ಅನಿತಾ ಟೀಚರ್ ಅವರಿಗೆ ಶಾಲು ಹೊರಿಸಿ ತಂಡಕ್ಕೆ ಗೌರವವನ್ನು ಸಲ್ಲಿಸುತ್ತಾ ಇದೀಗ ದೀಪ ಪ್ರಜ್ವಲನೆ ಮಾಡುವ ಮುಖೇನ ಇವತ್ತಿನ ಭಜನಾ ಸಂಕೀರ್ತನೆಯನ್ನು ಉದ್ಘಾಟನೆ ಮಾಡಬೇಕು ಅಂತ ಲಲಿತಾ ಎಸ್ ರಾವ್ ಅವರಿಗೆ ವಿನಂತಿ ಮಾಡ್ತೇನೆ. ನಮ್ಮ ದೀಪ ಪ್ರಜ್ವಲನೆ ಮಾಡಿದಂಥ ಲಲಿತಾ ಎಸ್ ರಾವ್ ಅವರು ಎರಡು ಹೇಳಿ ಇವತ್ತಿನ ಕಾರ್ಯಕ್ರಮ ಶುಭ ಹಾರೈಸಬೇಕು ಅಂತ ವಿನಂತಿ ಮಾಡ್ತೇವೆ. ಅಯ್ಯಪ್ಪ ಸ್ವಾಮಿ 3ನೇ ವಾರ್ಷಿಕೋತ್ಸವ. ಹಾಗೆ ಬೆಳಗ್ಗಿಂದ ಎಲ್ಲ ಒಳ್ಳೆಯ ಕಾರ್ಯಕ್ರಮಗಳು ನಡೀತಾ ಉಂಟು, ಪೂಜೆ ಪುರಸ್ಕಾರಗಳೆಲ್ಲ. ಹಾಗೆ ಊಟ ಉಪಚಾರಗಳನ್ನೆಲ್ಲ ಮಧ್ಯಾಹ್ನ ಎಲ್ಲರಿಗೂ ಬಡಿಸಿದ್ದಾರೆ. ಪುನಃ ಅದಲ್ಲದೆ ಈಗ ಸಂಜೆ ಕೂಡ ಭಜನೆ ಕಾರ್ಯಕ್ರಮ ಉಂಟು. ಹಾಗೂ ಇದರ ದೀಪ ಪ್ರಜ್ವಲನೆಗೋಸ್ಕರ ನನ್ನನ್ನು ಆಹ್ವಾನಿಸಿ ನಮ್ಮನ್ನು ಕರೆಸಿದ್ದಾರೆ. ಅದಕ್ಕಾಗಿ ನಮ್ಮ ಅಯ್ಯಪ್ಪ ಸ್ವಾಮಿಯ ಎಲ್ಲ ಬಂಧು ಬಳಗದವರಿಗೂ ಹಾಗೂ ಎಲ್ಲ ಸಮಿತಿಯವರಿಗೂ ನನ್ನ ಹೃತ್ಪೂರ್ವಕ ವಂದನೆಯನ್ನು ಸಲ್ಲಿಸ್ತೇನೆ. ಹಾಗೆ ಇನ್ನು ಮುಂದೆಯೂ ವರ್ಷ ಒಳ್ಳೆಯ ಕೆಲಸವನ್ನು ಮಾಡಿಕೊಂಡು ಒಳ್ಳೆಯ ಎಲ್ಲ ಸಮಿತಿ ಬಳಗದವರನ್ನು ಸೇರಿಕೊಂಡು ಈ ಪೂಜೆ ಪುರಸ್ಕಾರ ಹಾಗೂ ನಮ್ಮ ವಾರ್ಷಿಕೋತ್ಸವ ಇನ್ನೂ ವಿಜೃಂಭಣೆ ನಡೆಯಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೇನೆ. ನಮ್ಮ ದೀಪ ಪ್ರಜ್ವಲನೆಗೆ ಆಗಮಿಸಿ ದೀಪ ಪ್ರಜ್ವಲನೆ ಮಾಡಿ ಶುಭವನ್ನು ಹಾರೈಸಿದಂತಹ ನಮ್ಮ ಆತ್ಮೀಯರು ಮತ್ತು ನಮ್ಮ ಸದಸ್ಯರು, ಈ ಆಡಳಿತ ಮಂಡಳಿಯ ಉಪಾಧ್ಯಕ್ಷರು ಕೂಡ ಆಗಿರುವಂತಹ ಲಲಿತಾ ಎಸ್ ರಾವ್ ಅವರಿಗೆ ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇವೆ. ಇದೀಗ ಭಜನಾ ಸಂಕೀರ್ತನೆ ಹೋಗ್ತೇವೆ, ತದನಂತರ ಪೂಜೆ ಆಗ್ತದೆ, ಮತ್ತೆ ಪ್ರಸಾದವನ್ನು ಕೊಡ್ತೇವೆ. ಇದೀಗ ಭಜನಾ ಸಂಕೀರ್ತನೆ ಮುಂದುವರಿಸ್ತೇವೆ. Thank you.
Bye.
ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಮಂದಿರ ಈ ಒಂದು ಕಾರ್ಯಕ್ರಮವನ್ನು ದೀಪ ಬೆಳಗುವುದರ ಮೂಲಕ ಉದ್ಘಾಟನೆ ಮಾಡಿದಂಥವರು ನಮ್ಮ ಶ್ರೀ ಅಯ್ಯಪ್ಪ ಮಂದಿರದ ಮಹಾಪೋಷಕರಾಗಿರ್ತಕ್ಕಂಥ ಶ್ರೀಮತಿ ವಿಜಯಭಾರತಿ ಸುರೇಶ್ ಉದ್ಯಮಿ ಇವರ ದಿವ್ಯ ಹಸ್ತೆಯಿಂದ ಭಾವನ ಶುಭ ಭೂಮಿಯಲ್ಲಿ ದೀಪ ಪ್ರಜ್ವಲನೆಯಾಗಿತ್ತು. ಆ ನಂತರ 10 ಗಂಟೆಗೆ ಸರಿಯಾಗಿ ಬೇರೆ ಬೇರೆ ವೈದಿಕ ಕಾರ್ಯಕ್ರಮಗಳು ಈ ಕ್ಷೇತ್ರದಲ್ಲಿ ನಡೆಯಿತು. 11:30 ಹೊತ್ತಿಗೆ ಶ್ರೀ ನಾಗದೇವರಿಗೆ ಪಂಚಾಮೃತ ಮತ್ತು ಪಂಚಾಮೃತ ಅಭಿಷೇಕ ಹಾಗೂ ನಾಗತಂಬಿರ ಸೇವೆ ಕೂಡ ನಡೆದಿತ್ತು. ಹಾಗೆ ಮಧ್ಯಾಹ್ನ 12:30 ಗಂಟೆಗೆ ಶ್ರೀ ಅಯ್ಯಪ್ಪ ದೇವರಿಗೆ ಮಹಾಪೂಜೆ ಹಾಗೆ ಸಾರ್ವಜನಿಕ ಅನ್ನ ಸಂದರ್ಭ ಕೂಡ ನಡೆದಿತ್ತು. ಈಗ ಸಂಜೆ 6 ಗಂಟೆಗೆ ಕ್ರೀಡಾ ಕಾರ್ಯಕ್ರಮ ಬಹಳ ಸುಶ್ರಾವ್ಯವಾಗಿ ನಡೆದಿತ್ತು. ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದವರು ನಮ್ಮ ಸ್ಥಳೀಯರು, ಈ ಸಮಿತಿಯ ಪೋಷಕರು ಆಗಿರುವ ಶ್ರೀಮತಿ ಲಲಿತಾ ಯಶ್ ರಾವ್ ಅವರ ದಿವ್ಯ ಹಸ್ತದಿಂದ ಇವತ್ತಿನ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದರು. ಹಾಗೆ ಈ ಒಂದು ಭಜನಾ ತಂಡವನ್ನು ಬಹಳ ಸುಶ್ರಾವ್ಯವಾಗಿ ತನ್ನ ಮಧುರ ಕಂಠದಿಂದ ಭಜನೆಯನ್ನು ನಿರ್ವಹಿಸಿಕೊಟ್ಟಂಥವರು ವಾಣಿಯ ಗಾಳಿಗ ಮಹಿಳಾ ಭಜನಾ ತಂಡ ಮಂಗಳವರು. ಖಂಡಿತವಾಗಿ ಬಹಳ ಸುಶ್ರುತವಾಗಿ ನಿಮ್ಮ ಒಂದು ಹಾಡನ್ನು ಭಜನಾ ಸಂಗೀತವನ್ನು ಹಾಡಿದ್ದೀರಿ. ನಿಮಗೆ ನಮ್ಮ ಅಯ್ಯಪ್ಪ ಸದಾ ಪ್ರೇರಣೆಯಾಗಿರುತ್ತದೆ. ಹಾಗೆ ರಾತ್ರಿ 8 ಗಂಟೆಗೆ ಮಹಾಪೂಜೆಗೆ ಈಗ ಮಹಾಪೂಜೆ ಸ್ವಾಮಿ
Thank you.
Thank you.
ವಿನಂತಿ ಮಾಡ್ತೇವೆ. ದೇವರನ್ನು ಕಾಪಾಡಲಿಕ್ಕೆ ಅವರಿಗೆ ಸೂತ್ರದ ಪರವಾಗಿ ಗೌರವವನ್ನು ತಿಳಿಸೋಣ. ನಮ್ಮ ಕಡೆಗೆ ಹೋಗಲು ಆಗಮಿಸಿ ನಮಗೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರುವ ಕ್ಷೇತ್ರದ ವತಿಯಿಂದ ವಿಧಾನಗಳ ಧನ್ಯವಾದಗಳು. ಹಾಗೆ ಶಿವಪ್ರಸಾದ ಆರ್ಥಿಕ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಅವರಿಗೆ ಸಹಕರಿಸಿ ಈ ಒಂದು ದೇವರ ಪ್ರಸಾದವನ್ನು ನೀಡಿ ಈ ಒಂದು ಗೌರವವನ್ನು ಸಲ್ಲಿಸುವುದು ಕ್ಷೇತ್ರದ ಧನ್ಯವಾದಗಳು.
ಸರಿಯಾಗಿ ಸೂರ್ಯೋದಯದಿಂದ ಭಜನಾ ಸಂಕೀರ್ತನೆಯೊಂದಿಗೆ ಪ್ರಾರಂಭಗೊಂಡು ವೈದಿಕ ವಿಧಾನಗಳೊಂದಿಗೆ ಇವತ್ತು ಮಧ್ಯಾಹ್ನ ಮಹಾಪೂಜೆ ಆಗಬಹುದು, ರಾತ್ರಿ ಮಹಾಪೂಜೆ ಬಹಳ ನಿರ್ವಿಘ್ನವಾಗಿ ನಡೆದಿದೆ ಅಂತ ಹೇಳಿ ಸಂತೋಷ ಪಡ್ತಾ ಬೆಳಗಿನ ದೀಪ ಪ್ರಜ್ವಲನೆಯನ್ನು ಮಾಡಿದವರು ಶ್ರೀಯುತ ಸುರೇಶ್ ಅಸೆಯವರು ಅವರ ಧರ್ಮ ಸಮೇತ ನಮ್ಮ ಕ್ಷೇತ್ರಕ್ಕೆ ಆಗಮಿಸಿ ವಿಶೇಷವಾದ ಪೂಜೆಯನ್ನು ಸಲ್ಲಿಸುವುದರೊಂದಿಗೆ ಇವತ್ತಿನ ದೀಪ ಪ್ರಜ್ವಲನೆ ಬೆಳಗ್ಗೆ ಮಾಡಿದ್ದು. ಅದು ಮಾತ್ರ ಅಲ್ಲದೆ ವಿವಿಧ ರೂಪದಲ್ಲಿ ತಮ್ಮ ಜನ ಸಹಕಾರ ನೀಡುವುದರೊಂದಿಗೆ ಇವತ್ತಿನ ಪ್ರತಿಷ್ಠಾ ಮಹೋತ್ಸವವನ್ನು ಯಶಸ್ವಿಗೊಳಿಸುವಲ್ಲಿ ಸಹಕಾರ ಮಾಡಿದ್ದಾರೆ. ಅವರಿಗೆ ಕ್ಷೇತ್ರದ ವತಿಯಿಂದ ಭಕ್ತಿಪೂರ್ವಕವಾಗಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಅವರಿಗೆ ನಮ್ಮ ಗೌರವ ಸಲಹೆಗಾರರಾಗಿರುವ ಆನಂದ ಕ್ಯಾಸೆಗಳಿಗೆ ಅವರು ಶಾಲೆ ಒಪ್ಪಿಸಬೇಕು ಅಂತ ಹೇಳಿ ವಿನಂತಿ ಮಾಡ್ತೇನೆ ಸುರೇಶ್ ಅವರಿಗೆ. ಹಾಗೆ ನಮ್ಮ ಗುರುಸ್ವಾಮಿಯವರು ಅವರಿಗೆ ಆಯುರಾರೋಗ್ಯ ಭಾಗ್ಯವನ್ನು ದೇವರು ಕಲಿಸಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಅವರಿಗೆ ಪ್ರಸಾದವನ್ನು ನೀಡಿ ಕ್ಷೇತ್ರದ ವತಿಯಿಂದ ಆರೈಸಬೇಕು ಅಂತ ವಿನಂತಿ ಮಾಡ್ತೇನೆ.
ಸ್ವಾಮಿ ಹರಿಹರ ಸುತ್ತನೆ ಶಬರಿವಾಸನೆ ಸತ್ಯಸ್ವರೂಪನೇ ಸ್ವಾಮಿಯೇ ಸ್ವಾಮಿಯೇ ಓಂ ಶ್ರೀ ಹರಿಹರ ಸ್ವಾಮಿಯೇ ಧನ್ಯವಾದಗಳು ಸುರೇಶ್ ಅವರಿಗೆ. ಹಾಗೆ ಲಲಿತಾ ಹೆಸರು ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಲಲಿತಾ ಹೆಸರು ಅವರು ಸರ್. ಹಾಗೆ ಇವರು ಸಂಜೆ ನಡೆದಂಥ ಭಜನಾ ಸಂಕೀರ್ತನ ಕಾರ್ಯಕ್ರಮ ವಾಣಿಯ ಗಾಯಕರ ಮಹಿಳಾ ಭಜನಾ ಮಂಡಳಿಯವರು ಮಂಗಳೂರಿನಿಂದ ಬಂದು ಭಜನಾ ಸಂಕೀರ್ತನ ನಡೆಸಿಕೊಟ್ಟಿದ್ದಾರೆ. ನಮ್ಮ ಲಲಿತಾ ಅಕ್ಕ ಅವರು ಕರೆಗೆ ಹೋಗ್ಬಿಟ್ಟು ನಮ್ಮ ಭಜನಾ ಸಂಕೀರ್ತನವನ್ನು ಉದ್ಘಾಟನೆ ಮಾಡಬೇಕು, ದೀಪ ಪ್ರಜ್ವಲನೆ ಮಾಡಬೇಕು ಅಂತ ವಿನಂತಿ ಮಾಡಿಕೊಂಡಾಗ ನಮ್ಮ ಆಡಳಿತ ಮಂಡಳಿಯ ಸಮಿತಿಯ ಸದಸ್ಯರು ಕೂಡ ಹೌದು ಈ ಕ್ಷೇತ್ರಕ್ಕೆ ಆಗಮಿಸಿ ನಿನ್ನೆಯಿಂದ ಇರುವುದನ್ನು ಸಂಪೂರ್ಣವಾಗಿ ಒದಗಿಸಿಕೊಳ್ಳುವ ಜೊತೆಗೆ ಒಂದು ಪ್ರಸಾದವನ್ನು ಕೂಡ ನಮ್ಮ ಕ್ಷೇತ್ರದ ವತಿಯಿಂದ ಅವರಿಗೆ ನೀಡಿ ಗೌರವಿಸುತ್ತಿದ್ದೇವೆ. ವಿಶೇಷವಾಗಿ ಭಜನಾ ಸಂಕೀರ್ತನೆಯನ್ನು ದೀಪ ಪ್ರಜ್ವಲನೆ ಮಾಡಿ ಸಂಜೆ ದೀಪ ಪ್ರಜ್ವಲನೆ ಮಾಡಿ ಕಾರ್ಯಕ್ರಮವನ್ನು ಚಾಲನೆ ಕೊಟ್ಟವರು ಲಲಿತಾ ಎಸ್ ರಾವ್ ಅವರು, ಮಾಜಿ ಪಂಚಾಯತ್ನ ಉಪಾಧ್ಯಕ್ಷರು ಹೌದು, ನಮ್ಮ ಕ್ಷೇತ್ರದ ಸದಸ್ಯರು ಹೌದು. ಅವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಕ್ಷೇತ್ರದ ವತಿಯಿಂದ ಅವರಿಗೂ ಪ್ರಸಾದವನ್ನು ನೀಡಿ ಗೌರವಿಸಬೇಕು ಅಂತ ವಿನಂತಿ ಮಾಡಿದ್ದೇವೆ. ಸ್ವಾಮಿ ಸ್ವಾಮಿಯೇ ಹರಿಹರ ಸುತ್ತನೆ ಶಬರಿವಾಸನೆ ಸತ್ಯಸ್ವರೂಪನೇ ಸ್ವಾಮಿಯೇ ಸ್ವಾಮಿಯೇ ಓಂ ಶ್ರೀ ಹರಿನಾಥನೇ ಸ್ವಾಮಿಯೇ. ನೇತೃತ್ವದಲ್ಲಿ ಭಜನಾ ಸಂಕೀರ್ತನ ನಡೆಸಿಕೊಡ್ತಕ್ಕಂಥ ಅವರೆಲ್ಲರ ಪರವಾಗಿ ನಮ್ಮ ಲಲಿತಾ ಅವರಿಗೆ ಪ್ರಸಾದ ನೀಡಿ ಗೌರವಿಸಬೇಕು ವಿನಂತಿ ಮಾಡ್ತೇವೆ. ಸ್ವಾಮಿಯೇ ಸ್ವಾಮಿಯೇ ಹರಿಹರ ಸುತ್ತನೆ ಸ್ವಾಮಿಯೇ ಸ್ವಾಮಿಯೇ ಓಂ ಶ್ರೀ ಹರಿನಾಥನೇ ಸ್ವಾಮಿ. ಸ್ವಾಮಿಯೇ ಹರಿಹರ ಸುತ್ತನೆ ಸ್ವಾಮಿಯೇ ಓಂ ಶ್ರೀ ಹರಿನಾಥನೇ ಸ್ವಾಮಿಯೇ.